ಜಗದ್ವಿಖ್ಯಾತ ಮೈಸೂರು ದಸರಾದಷ್ಟೇ ದೇಶ ವಿದೇಶಗಳಲ್ಲಿ ಪ್ರಖ್ಯಾತಿ ಪಡೆದಿರುವ ಮಂಗಳೂರು ದಸರಾಕ್ಕೆ ಭಾನುವಾರ ಚಾಲನೆ ದೊರೆತಿದೆ. ನಗರದ ಶ್ರೀ ಕುದ್ರೋಳಿ ಶ್ರೀ ಗೋಕರ್ಣನಾಥೇಶ್ವರ ಕ್ಷೇತ್ರದಲ್ಲಿ ನವದುರ್ಗೆಯರು ಹಾಗೂ ಶ್ರೀ ಶಾರದಾ ಮಾತೆಯ ಪ್ರತಿಷ್ಠೆಯೊಂದಿಗೆ ದಸರಾ ನವರಾತ್ರಿ ಮಹೋತ್ಸವ ವಿದ್ಯುಕ್ತವಾಗಿ ಪ್ರಾರಂಭಗೊಂಡಿತು. ಆದಿಶಕ್ತಿ ಮಹಾಗಣಪತಿಯೊಂದಿಗೆ ನವದುರ್ಗೆಯರಾದ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟಿ, ಕೂಷ್ಮಾಂಡಿನಿ, ಸ್ಕಂದಮಾತ್ರ, ಕಾತ್ಯಾಯಿನಿ, ಮಹಾಕಾಳಿ, ಮಹಾಗೌರಿ, ಸಿದ್ಧದಾತ್ರಿಯರ ಪ್ರತಿಷ್ಠಾಪನೆ ನೆರವೇರಿತು. ಶಾರದೆ ಮಾತೆಯ ಮೂರ್ತಿ ಎಂದಿನಂತೆ ಅತ್ಯಾಕರ್ಷಕವಾಗಿ ರೂಪುಗೊಂಡಿದ್ದು ಭಕ್ತರ ಮನ ಸೆಳೆಯುತ್ತಿದೆ. ಕರ್ನಾಟಕ ಬ್ಯಾಂಕ್ ಅಧ್ಯಕ್ಷರಾದ ಪ್ರದೀಪ್ ಕುಮಾರ್ ಪಂಜಾ ಅವರು 9 ದಿನಗಳ ದಸರಾ ಮಹೋತ್ಸವಕ್ಕೆ ಚಾಲನೆ ನೀಡಿದರು. ಕುದ್ರೋಳಿ ಕ್ಷೇತ್ರದ ಆಧುನೀಕರಣದ ರೂವಾರಿ ಮಾಜಿ ಕೇಂದ್ರ ಸಚಿವ ಬಿ. ಜನಾರ್ದನ ಪೂಜಾರಿ ದಂಪತಿ, ಶಾಸಕ ವೇದವ್ಯಾಸ್ ಕಾಮತ್, ಮಂಗಳೂರು ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರ್, ಪಾಲಿಕೆ ಸದಸ್ಯರುಗಳು, ದೇವಸ್ಥಾನದ ಆಡಳಿತ ಮಂಡಳಿ ಸದಸ್ಯರು ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಇಂದಿನಿಂದ 9 ದಿನಗಳ ಕಾಲ ಬಂದರು ನಗರಿ ಮಂಗಳೂರಿನಲ್ಲಿ ದಸರಾ ಸಂಭ್ರಮ ಮೇಳೈಸಲಿದೆ. ಮಂಗಳೂರು ದಸರಾ ಭಾಗವಾಗಿ ಕುದ್ರೋಳಿ ಸೇರಿದಂತೆ ಇಡೀ ನಗರದ ಎಲ್ಲಿ ನೋಡಿದರಲ್ಲಿ ಬೆಳಕಿನ ಚಿತ್ತಾರವೇ ಮೂಡಿದೆ. ರಸ್ತೆಗಳಲ್ಲಿ ಬಣ್ಣ ಬಣ್ಣದ ವಿದ್ಯುತ್ ದೀಪಗಳ ಅಲಂಕಾರವಾಗಿದ್ದು, ನಗರದ ಪ್ರಮುಖ ಕಟ್ಟಡಗಳಿಗೆ ವಿದ್ಯುತ್ ಅಲಂಕಾರ ಮಾಡಲಾಗಿದೆ. ದಸರಾ ಮಹೋತ್ಸವದ ಅಂಗವಾಗಿ ಶ್ರೀ ಕ್ಷೇತ್ರ ಕುದ್ರೋಳಿ ಗೋಕರ್ಣನಾಥೇಶ್ವರ ದೇವಾಲಯದಲ್ಲಿ ಪ್ರತಿನಿತ್ಯ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮ, ಅನ್ನದಾನ ನಡೆಯಲಿದೆ. ಈ ಸುಂದರ ಕ್ಷೇತ್ರದಲ್ಲಿ ಪ್ರತಿಷ್ಠಾಪನೆಗೊಂಡ ನವದುರ್ಗೆಯರು ದೇಶ ವಿದೇಶದ ಭಕ್ತರನ್ನು ಸೆಳೆಯುತ್ತಾರೆ. ಗಣಪತಿ, ಶಾರದಾ ಮಾತೆ, ಆದಿಶಕ್ತಿಯೊಂದಿಗೆ ನವದುರ್ಗೆಯರಾದ ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಘಂಟಿ, ಕೂಷ್ಮಾಂಡಿನಿ, ಸಿದ್ಧದಾತ್ರಿ, ಮಹಾಕಾಳಿ, ಕಾತ್ಯಾಯಿನಿ, ಸ್ಕಂದಮಾತೆ, ಮಹಾಗೌರಿಯರನ್ನು ಇಲ್ಲಿನ ಸುಂದರ ಕಲಾಕೃತಿಗಳ ಮಂಟಪದಲ್ಲಿ ಪ್ರತಿಷ್ಠಾಪಿಸಲಾಗಿದೆ. ಭೂಲೋಕದ ಸ್ವರ್ಗದಂತಿರುವ ಸಭಾಂಗಣದಲ್ಲಿ ಅತ್ಯಾಕರ್ಷಕ ಸಂಯೋಜನೆಯಲ್ಲಿ ಈ 12 ದೇವರುಗಳನ್ನು ನೋಡುವುದು ಭಕ್ತರ ಕಣ್ಣಿಗೊಂದು ಹಬ್ಬ. ಮೈಸೂರು ದಸರಾಕ್ಕೆ ಇದು ಸರಿಸಾಟಿ ಎಂದು ಭಕ್ತರು ಬಣ್ಣಿಸುತ್ತಾರೆ. ಈ ರೀತಿ ನವರಾತ್ರಿಯ ಸಂದರ್ಭ ದೇವರುಗಳ ಪ್ರತಿಷ್ಠಾಪನೆ ದೇಶದ ಬೇರೆಲ್ಲೂ ಆಗುವುದಿಲ್ಲ ಎನ್ನುವುದು ಇಲ್ಲಿನ ವಿಶೇಷತೆ. ನವರಾತ್ರಿಯ ದಿನದಲ್ಲಿ ಪೂಜೆಗೊಳ್ಳುವ ಈ ಎಲ್ಲ ಮೂರ್ತಿಗಳನ್ನು 10ನೇ ದಿನ ನಗರದಲ್ಲಿ ಸುಮಾರು 7 ಕಿಲೋಮೀಟರ್ ರಾಜರಸ್ತೆಯಲ್ಲಿ ದಸರಾ ಮೆರವಣಿಗೆ ನಡೆದು ಬಳಿಕ ಕ್ಷೇತ್ರದ ಪುಷ್ಕರಣಿಯಲ್ಲಿ ವಿಸರ್ಜಿಸಲಾಗುತ್ತದೆ. ನೋಡಿ, ನೀವು ನೋಡ್ತಾ ಇದ್ದೀರಿ ವಸ್ತು ನಾವು ಹೇಳೋದಕ್ಕಿಂತ ನೀವು ಗಮನಿಸಿರ್ಬೋದು. ಬಹುಶಃ ಈ ನವದುರ್ಗೆ ಹಾಗೆ ಶಾರದೆ ಮಾತೆಯನ್ನು ಪ್ರತಿಷ್ಠಾಪಿಸುವಂಥ ಈ ನಂತರ ಹಾಲ್ನಲ್ಲಿ ಈ ಬಾರಿ ಡೆಕೋರೇಷನ್ ಒಂಥರ ವಿಶೇಷವಾಗಿದೆ. ಹಾಗೆ ಮೂರ್ತಿಗಳನ್ನು ಕೂಡ ನೀವು ನೋಡ್ಬೋದು. ಈ ಬಾರಿಯ ವಿಶೇಷ ಏನಂತ ಕೇಳಿದರೆ, ಮಂಗಳೂರು ದಸರಲ್ಲಿ ವರ್ಷದಿಂದ ವರ್ಷಕ್ಕೆ ಏನಾದರೂ ಹೊಸತನ್ನು ನೀವು ಕಾಣ್ತಾ ಇರ್ತೀರಿ. ಈ ಬಾರಿ ಹಲವಾರು ಸಂಘ ಸಂಸ್ಥೆಗಳು, ವಾಣಿಜ್ಯ ಸಂಸ್ಥೆಗಳು ಈ ಕ್ಷೇತ್ರದೊಂದಿಗೆ ಕೈ ಜೋಡಿಸಿರುವುದು ಬಹಳ ಸಂತಸ ತಂದಿದೆ. ವಿಶೇಷವಾಗಿ ಈ ಮಂಗಳೂರಿನ ಹೆಸರಾಂತ ಫಿಟ್ನೆಸ್ ಸೆಂಟರ್, ಟೂರಿಸ್ಟ್ ಫಿಟ್ನೆಸ್ ಸೆಂಟರ್ ಅವರ ನಮ್ಮ ಇದರಲ್ಲಿ ಈ ಬಾರಿ ಮ್ಯಾರಥಾನ್, ನೈಟ್ ಮ್ಯಾರಥಾನ್ ಪ್ರಥಮ ಬಾರಿಗೆ ಮಂಗಳೂರಿನಲ್ಲಿ ಇವತ್ತು ರಾತ್ರಿ 8 ಗಂಟೆಗೆ ಇಲ್ಲಿ ಆರಂಭ ಆಗಲಿಕ್ಕಿದೆ. ಹಾಗೆ ದಕ್ಷಿಣ ಕನ್ನಡ ಉಡುಪಿ ಫೋಟೋಗ್ರಾಫರ್ಸ್ ಅಸೋಸಿಯೇಷನ್ನಿಂದ ಈ ದಸರಾದ ಕುದ್ರೋಳಿ ಗೋಕರ್ಣನಾಥ ಕ್ಷೇತ್ರದ ವತಿಯಿಂದ ಅವರ ಸಹಯೋಗದೊಂದಿಗೆ ರಾಜ್ಯ ಮಟ್ಟದ 3 ವಿಭಾಗಗಳಲ್ಲಿ ಫೋಟೋ ಸ್ಪರ್ಧೆ ಹಾಗೆ ವಿಡಿಯೋ ಸ್ಪರ್ಧೆಯನ್ನು ಬರುವ ವರ್ಷ ಈ ಮಂಗಳೂರು ದಸರಾದೊಟ್ಟಿಗೆ ಆಯೋಜನೆಗೊಳ್ಳಿಕ್ಕೆ ಹೇಳಲಿಕ್ಕೆ ಬಹಳ ಸಂತೋಷ. ಮಂಗಳೂರು ದಸರಾದ ಮೆರವಣಿಗೆ ಇಲ್ಲಿ ಕೇವಲ ನಮ್ಮ ಭಾರತದವರು ಮಾತ್ರ ಅಲ್ಲ, ವಿದೇಶಗಳಿಂದಲೂ ಭಕ್ತರು ಸಹಸ್ರಾರು ಸಂಖ್ಯೆಯಲ್ಲಿ, ಲಕ್ಷಾಂತರ ಮಂದಿಯಲ್ಲಿ ಪಾಲ್ಗೊಳ್ಳುವಂಥದ್ದು ನೀವು ನೋಡಿದ್ದೀರಿ. ಈ ಒಂದು ಮೆರವಣಿಗೆಯನ್ನು ಅತ್ಯಂತ ವೈಭವಯುತವಾಗಿ ಹಾಗೆ ಅಷ್ಟು ಸುಸೂತ್ರವಾಗಿ ಕೊಂಡೋಗಬೇಕು ಅಂತ ಹೇಳಿ ಕ್ಷೇತ್ರಾಡಳಿತ ಸಮಿತಿಯ ಬೇಡಿಕೆ. ಅದರಂತೆ ಈ ಬಾರಿ ಒಂದು ಮೆರವಣಿಗೆಯಲ್ಲಿ ನಾವು ಹಲವಾರು ಮಾರ್ಪಾಡುಗಳನ್ನು ಮಾಡಿದ್ದೇವೆ. ವಿಶೇಷವಾಗಿ ನಮ್ಮ ತುಳುನಾಡಿಗೆ ನಮ್ಮದೇ ಆದ ಸಂಸ್ಕೃತಿ ಇದೆ. ಈ ನೆಲದ ಕಲೆ ಸಂಸ್ಕೃತಿಯನ್ನು ಉಳಿಸುವಂಥ ಜವಾಬ್ದಾರಿ ನಮ್ಮೆಲ್ಲರಲ್ಲೂ ಕೂಡ ಇದೆ. ಆದ್ದರಿಂದ ನಾವು ನೋಡ್ತಾ ಇದ್ದೇವೆ, ಇಲ್ಲಿಯ ದೈವ ದೇವರುಗಳ ಒಂದು ಕಾರ್ಮಿಕ ಏನಿದೆ, ಇದು ವಿಶ್ವಾದ್ಯಂತ ಎಲ್ರಿಗೂ ಇದರ ಬಗ್ಗೆ ಭಕ್ತಿ ಇದೆ, ನಂಬಿಕೆ ಇದೆ. ಅದೇ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ನಾವು ನೋಡಿದ್ದು, ಇದರಲ್ಲಿ ಈ ದೈವ ದೇವರುಗಳಿಗೆ ಒಂದು ಅವಹೇಳನವಾಗುವಂತಹ ಸ್ತಬ್ಧಚಿತ್ರಗಳು ಅಥವಾ ದಾರಿಯಲ್ಲಿ ಕುಣಿಯುವಂಥದ್ದು ಇದೆಲ್ಲ ನೋಡ್ತಾ ಇದ್ದು. ಆದ್ದರಿಂದ ಈ ಕ್ಷೇತ್ರದಿಂದ ಜರುಗುವಂಥ ದಸರಾ ಮೆರವಣಿಗೆಯಲ್ಲಿ ಈ ಬಾರಿ ಯಾವುದೇ ಕಾರಣಕ್ಕೂ ಈ ನಮ್ಮ ನೆಲದ ದೈವ ದೇವರುಗಳಿಗೆ ಅವಮಾನ ಆಗುವಂಥ, ಅವಹೇಳನ
ಹಾಕುವಂತಹ ಯಾವುದೇ ತತ್ವಚಿತ್ರಗಳಿಗೆ ನಾವು ಅವಕಾಶಗಳನ್ನು ನೀಡ್ತಾ ಇದ್ದೇವೆ. ಎರಡನೇದಾಗಿ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಂದ ಸ್ಥಾಪನೆ ಮಾಡಲ್ಪಟ್ಟಂಥ ಕ್ಷೇತ್ರ ಇದು. ಒಂದೇ ಜಾತಿ ಒಂದೇ ಮತ ಒಂದೇ ದೇವರಂಥ ಅದ್ಭುತ ಸಂದೇಶವನ್ನು ನೀಡಿದಂಥ ಜಗದ್ಗುರುಗಳು ಅವರ ಒಂದು ಪ್ರೇರಣೆಯಿಂದ ಮಾನ್ಯ ಶ್ರೀಮಾನ್ ಬಿ ಜನಾರ್ದನ್ ಪೂಜಾರಿ ಅವರ ಒಂದು ಮಾರ್ಗದರ್ಶನದಲ್ಲಿ ಸಾಮರಸ್ಯದ ದಸರಾ ಆಗಿ ಈ ಬಾರಿ ಮೂಡಿ ಬರಲಿಕ್ಕಿರೋದು ಇನ್ನೊಂದು ವಿಶೇಷ. ಬಹುಶಃ ಇದರಲ್ಲಿ ಎಲ್ಲ ಜಾತಿ ಮತ ಧರ್ಮದವರು ಇದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಈ ಕ್ಷೇತ್ರದಲ್ಲೇ ನೋಡ್ಬೋದು, ಇಲ್ಲಿ ಜಾತಿ ಮತ ಭೇದ ಇಲ್ಲ, ಎಲ್ಲರೂ ಕೂಡ ಭಾಗವಹಿಸುವಂಥದ್ದು. ವಿಶೇಷವಾಗಿ ಈ ಬಾರಿ ಕ್ರೈಸ್ತ ಧರ್ಮದವರು ಕೂಡ ಒಂದು ಟ್ಯಾಬ್ಲೋವನ್ನು ಕೊಡುತ್ತಿರುವುದು ಈ ಬಾರಿಯ ದಸರಾದ ವಿಶೇಷ ಅಂತ